ಬೆಂಗಳೂರಿನಲ್ಲಿ ಕಳೆದ 2 ವರ್ಷಗಳಿಂದ ಶಾಸಕರ ಕೊಠಡಿಯನ್ನ ನವೀಕರಿಸಲಾಗಿದ್ದು ವಿನಾಕಾರಣ ಲಕ್ಷಾಂತರ ರೂಪಾಯಿ ದುಂದುವೆಚ್ಚ ಮಾಡಲಾಗಿದೆ ಎಂದು ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಶಾಸಕರ ಕೊಠಡಿಯ ಬೆಡ್, ಸ್ಮಾರ್ಟ್ ಲಾಕರ್, ಕರ್ಟನ್ಸ್, ಕಾರಿನ ಸೀಟ್ ಕವರ್ ಬದಲಾಯಿಸುವುದು ಸೇರಿದಂತೆ ಹಲವು ಹೊಸ ಸೊತ್ತುಗಳನ್ನು ಖರೀದಿಸಲಾಗಿದೆ. ಆದರೆ ಇದರ ಮಾರುಕಟ್ಟೆ ಬೆಲೆಗೂ ಇವರು ತಮ್ಮ ಲೆಕ್ಕಪತ್ರದಲ್ಲಿ ತೋರಿಸಿದ ಬೆಲೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಈ ಮೂಲಕ ಸರ್ಕಾರ ಲಕ್ಷಾಂತರ ರೂಪಾಯಿ ದುಂದುವೆಚ್ಚ ಮಾಡಿದೆ ಎಂದರು. ಯಾವ ಶಾಸಕರು ಇದನ್ನು ದುರಸ್ತಿಪಡಿಸಿ ಎಂದು ಕೇಳಿಕೊಂಡಿಲ್ಲ ಎಂದು ಆರೋಪಿಸಿದರು. ಹೊಂಡಗುಂಡಿ ಮುಚ್ಚಲು ಅನುದಾನ ಕೊಡಲು ಸರ್ಕಾರದ ಬಳಿ ದುಡ್ಡಿಲ್ಲ, ಆದರೆ ಸರ್ಕಾರಕ್ಕೆ ಜನರ ತೆರಿಗೆ ದುಡ್ಡನ್ನು ದುಂದುವೆಚ್ಚ ಮಾಡುವ ಅಗತ್ಯ ಇದೆಯೇ ಎಂದು ಪ್ರಶ್ನಿಸಿದ ಅವರು, ಇದನ್ನು ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ 4G ವಿನಾಯಿತಿ ವಿಧಾನಸೌಧದ ಸ್ಪೀಕರ್ ಆಫೀಸಿಗೆ ನೀಡಲಾಗಿದೆ. ಇದನ್ನು ಯುಟಿಖಾದರ್ ಅವರ ನಿರ್ದೇಶದ ಅನ್ವಯ ಮಾಡಲಾಗಿದ್ದು, ಇಲ್ಲಿ ನಡೆದಿರುವಂತಹ ದುಂದುವೆಚ್ಚ ಹಣಕಾಸಿನ ಬಗ್ಗೆ ಸಮಗ್ರ ಲೆಕ್ಕಾಚಾರವನ್ನು ಜನತೆ ಮುಂದಿಡಬೇಕು ಹಾಗೂ ಅನಗತ್ಯ ದುಂದುವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಸ್ಪೀಕರ್ ಆಫೀಸನ್ನು RTI ವ್ಯಾಪ್ತಿಯಲ್ಲಿ ತರಬೇಕು, ಹಾಲಿ ನ್ಯಾಯಾಧೀಶರ ಮೂಲಕ ಈ ದುಂದುವೆಚ್ಚದ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. 2 ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ MLAಗಳ ರೂಮಿಗೆ ಹೋದ್ರೆ ಔಟ್ಸೈಡ್ ಅಲ್ಲಿ ಒಂದು ಪ್ಯಾಡ್ ಲಾಕ್ ಇರ್ತದೆ. ಪ್ಯಾಡ್ ಲಾಕ್ ಒಳಗಿನ ರೂಮಿಗೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಅಲ್ಲಿ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗೆ. ನಾವು ಯಾರು ಸಹ ಅದನ್ನು ಕೇಳಲಿಲ್ಲ, ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ. ನಮ್ಮಲ್ಲಿ ಬೆಡ್ಶೀಟು, ಕರ್ಟನ್ನು, ಪಿಲ್ಲೋ ಯಾರು ಹೇಳಲಿಲ್ಲ ಚೇಂಜ್ ಮಾಡಿ ಅಂತ. ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ನಮ್ಮ LHL ಇರುವಂಥ ಕಾರ್ಗಳು, ವಿಧಾನಸೌಧದಲ್ಲಿರುವಂಥ ಕಾರ್ಗಳು ಎಲ್ಲ ಅಪೋಲ್ಸ್ಟ್ರಿಗಳನ್ನ ಚೇಂಜ್ ಮಾಡಿದ್ದಾರೆ. ಎಲ್ಲ ಅಪೋಲ್ಸ್ಟ್ರಿಗಳು ಚೇಂಜ್ ಆಗಿದೆ. ಸೀಟ್ ಕವರು ಅದು ಇದು ಎಲ್ಲದೂ ಚೇಂಜ್ ಆಗಿದೆ. ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ. ನಾವ್ಯಾರು ಕೇಳಲಿಲ್ಲ. ಸ್ಮಾರ್ಟ್ ಲಾಕರ್ ಎಲ್ಲ ರೂಮಲ್ಲಿ ಒಂದೊಂದು ಇಟ್ಟಿದ್ದಾರೆ. ಇದೆಲ್ಲ ಈ ಸ್ಮಾರ್ಟ್ ಲಾಕ್ ಕಂಪನಿ, ಆ ಕಂಪನಿದ ವಿಷಯ ಯಾವ್ದು ಸಹ ಇಲ್ಲ. ನಮ್ಮ ಹತ್ರ ಏನು ಸಹ ಕೊಡಲಿಲ್ಲ. ಅದರಲ್ಲಿ ಯಾವುದೇ ಮಾಹಿತಿ ಇಲ್ಲ ನಮ್ಗೆ ಯಾವ ಕಂಪನಿನ ತಂದಿದ್ದಾರೆ. ಹೇಳಿದ್ರೆ ಅಲ್ಲಿ ಹೀಗೆ ಮಾತಾಡೋ ಕೂಡಲ ಮಂಗಳೂರು ಸೈಡ್ನವರು ಯಾರೋ ಆ ಮೂಲದವ್ರು ಹಾಕಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ವಿನ ನಮಗೆ ಕರೆಕ್ಟಾದ ಒಪಿನಿಯನ್ ಇಷ್ಟವರೆಗೆ ಸಿಗಲಿಲ್ಲ. ನೀವು ವಿಧಾನಸೌಧ ಹೋದರೆ ಅವ್ರದ್ದು ಅಲ್ಲಿ ಕೂತ್ಕೊಳ್ಳುವಂಥದ್ದು ಮೇಲೆ ಏನಿದೆ ಅದರಲ್ಲೆಲ್ಲ ರೋಸ್ ವುಡ್ ಅಲ್ಲಿ BT ಅನ್ನೇನಂತ ಹೇಳ್ತೇವೆ. BTಯಲ್ಲಿ ಪುನಃ ವಿಷಯ ಮಾಡಿದ್ದಾರೆ. ಅಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನು ಸೌಂದರ್ಯೀಕರಣ ಮಾಡಿದ್ದಾರೆ. ನಾವಿಲ್ಲಿ ಸಣ್ಣ ರೋಡಿಗೆ ಒಂದು ಗುಂಡಿ ತುಂಬಿಸಿಕೆ ತೋಡು ಆಗಿದೆ, ಅದು ತೋಡು ಮಾಡಲಿಕ್ಕೆ ದುಡ್ಡು ಕೊಡಿ ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಲ್ಲೆಲ್ಲಿ ಈಗ ಸರ್ಕಾರದಿಂದ ನಮಗೆ ಪಾಸ್ ಮಾಡಿದಾರಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಯಾರದೇ ದುಡ್ಡು ಬರಲಿಲ್ಲ ಇಷ್ಟವರೆಗೆ, ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ.